ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲರಿಗೂ ನಮಸ್ಕಾರ. ಮಾನ್ಯ ಡಿವಿಜಿಯವರ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 146. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ. ಅದಕ್ಕಿಂತ ಮುಂಚೆ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮವನ್ನ ಹಿಂದೆ ಸಬ್ಸ್ಕ್ರೈಬ್ ಆಗಿರಿ. ಇಂದಿನ ಕಗ್ಗ: ಜೀವಗತಿಗೊಂದು ರೇಖಾಲೇಖವಿರಬೇಕು, ನಾವಿಕನಿಗಿರುವಂತೆ ದಿಕ್ಕು ದಿನವೆಣಿಸೆ, ಭಾವಿಸುವುದು ಎಂತು ಅದನ್ನು ಮೊದಲು ಕೊನೆ ತೋರದಿರೆ, ಆವುದು ಈ ಜಗಕ್ಕೆ ಆದಿ ಮಂಕುತಿಮ್ಮ. ಜೀವಗತಿಗೊಂದು ಲೇಖಾಲೇಖವಿರಬೇಕು, ನಾವಿಕನಿಗಿರುವಂತೆ ಜೀವಗತಿಗೊಂದು ಲೇಖಾಲೇಖವಿರಬೇಕು, ದಿಕ್ಕು ದಿನವೆಣಿಸೆ, ಭಾವಿಸುವುದೆಂತದನು ಮೊದಲು ಕೊನೆ ತೋರದಿರೆ, ಆವುದೀ ಜಗಕ್ಕಾದಿ ಮಂಕುತಿಮ್ಮ, ಆವುದೀ ಜಗಕ್ಕಾದಿ ಮಂಕುತಿಮ್ಮ. ಬಂಧುಗಳೇ, ಸಮುದ್ರದಲ್ಲಿ ಹಡಗನ್ನ ನಡೆಸುವಾಗ ಚಾಲಕನಿಗೆ ದಿಕ್ಕನ್ನ ಸೂಚಿಸಲು ದಿಕ್ಸೂಚಿಯ ಅಗತ್ಯವಿದೆ. ಹಾಗಾಗಿಯೇ ಚಾಲಕರು ಆ ದಿಕ್ಸೂಚಿಯನ್ನ ಬಳಸುತ್ತಾರೆ. ದಿಕ್ಸೂಚಿ ಇಲ್ಲದೆ ಎಷ್ಟೋ ಬಾರಿ ಹಡಗುಗಳು ಎಲ್ಲೆಯನ್ನ ಮೀರಿ ಹೋಗಿ ಕಷ್ಟಕ್ಕೆ ಒಳಗಾದ ಘಟನೆಗಳು ನಮ್ಮ ಮುಂದೆ ಇದ್ದಾವೆ. ಸರಿಯಾದ ದಿಕ್ಸೂಚಿ ಇದ್ದಾಗ ನಿರ್ದಿಷ್ಟವಾದ ದಡವನ್ನ ಕ್ಲಪ್ತ ಸಮಯದಲ್ಲಿ ಮುಟ್ಟಬಹುದು. ಆದರೆ ಎಲ್ಲೋ ಕೆಲವು ಬಾರಿ ಗಾಳಿ, ಮಳೆ, ಅಲೆಗಳ ಅಡೆತಡೆಯೂ ಇರುತ್ತದೆ. ಇದ್ದರೂ ಕೂಡ ಅನುಭವದಿಂದ ದಾಟಿ ಬರುವುದು ಸವಾಲಿನ ಪ್ರಶ್ನೆ. ಅಂತೆಯೇ ನಿಮ್ಮೆಲ್ಲರ ಬಾಳುವಿಗೂ ಕೂಡ ಒಂದು ದಿಕ್ಸೂಚಿಯ ಅಗತ್ಯವಿಲ್ಲವೇ? ಬೇಡವೇ? ಖಂಡಿತವಾಗಿಯೂ ಬೇಕು. ಹಾಗಾಗಿ ನಮ್ಮ ಬದುಕಿಗೆ, ಜೀವನಕ್ಕೆ ಸರಿಯಾದ ಒಂದು ಮಾರ್ಗ, ಪಥ, ದಾರಿ ಬೇಕು. ಆ ಮಾರ್ಗವನ್ನು ಸೂಚಿಸಲು ಸರಿಯಾದ ಒಂದು ದಿಕ್ಸೂಚಿಯ ಅಗತ್ಯವಿದೆ. ಆದರೆ ಮನುಷ್ಯನ ಜೀವನಕ್ಕೆ ಆ ದಿಕ್ಸೂಚಿಯೇ ಇಲ್ಲವಲ್ಲ. ಹಾಗಾಗಿ ಮಾರ್ಗಕ್ಕೆ ಇರುವಂತ ಮೊದಲು ಅಥವಾ ಕೊನೆ ಎರಡೂ ಕಾಣಿಸುವುದಿಲ್ಲ. ಇದನ್ನ ಊಹಿಸುವುದು ಹೇಗೆ? ಈ ಜಗತ್ತಿನಲ್ಲಿ ಎಷ್ಟೋ ವಸ್ತುಗಳು ಇದ್ದಾವೆ, ಜೀವಿಗಳು ಇದ್ದಾವೆ. ಜಗತ್ತಿಗೆ ಮೊದಲು ಯಾವುದು ಯಾರಿಗಾದರೂ ತಿಳಿದಿದೆಯೇ? ಆದುದರಿಂದ ಮಾನವನ ಜೀವನಕ್ಕೆ ದಿಕ್ಸೂಚಿಯು ಅನಿವಾರ್ಯವಾಗಿಯೂ ಬೇಕು ಎಂದು ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಉಲ್ಲೇಖಿಸುತ್ತಾರೆ. ಪ್ರತಿಯೊಂದು ಕಾರ್ಯವೂ ಸೇರಿದಂತೆ ಜೀವನಕ್ಕೆ ಗತಿಯ ಜೊತೆಯಲ್ಲಿಯೇ ಗುರಿಯೂ ಕೂಡ ಬೇಕು. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಒಂದಲ್ಲ ಒಂದು ಕಷ್ಟ ನಷ್ಟಗಳು, ಸುಖ ದುಃಖ, ನೋವು ನಲಿವಿನ ಅನೇಕ ಸಂಗತಿಗಳು ಇದ್ದಾವೆ. ನಾವು ನಡೆಯುವ ದಾರಿಯಲ್ಲಿ ಕಲ್ಲು ಮುಳ್ಳಿನ ಏರು ಇಳಿತಗಳ ದಾರಿ ಇರುವುದು ಸಹಜ. ಇಲ್ಲಿಯೂ ಕೂಡ ಸಮಾನತೆಯೊಂದಿಗೆ ಅಸಮಾನತೆಯೂ ಇದೆ. ಚಿಕ್ಕದು ದೊಡ್ಡದು, ಬಡವ ಶ್ರೀಮಂತ, ಹೀಗೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ, ಜೀವಿಗಳಲ್ಲಿಯೂ ಕೂಡ ವೈವಿಧ್ಯತೆಯೂ ಇದೆ. ನಾವು ಎಷ್ಟೋ ಬಾರಿ ಅಂದ್ಕೊಳ್ತೇವೆ, ನಮ್ಮ ಜೀವನ ಅಥವಾ ನಾವು ಏನಾದರೂ ಕಾರ್ಯ ಮಾಡುವಾಗ ಅದು ಹೀಗೆ ನಡೆಯಬೇಕು ಎಂದು. ಆದರೆ ಆ ವಿಧಿಯು ನಮ್ಮ ಆಲೋಚನೆಗಳನ್ನೇ, ನಮ್ಮ ಕನಸುಗಳನ್ನೇ ನುಚ್ಚು ನೂರು ಮಾಡುತ್ತಾನೆ. ಪೂರ್ವಜನ್ಮದ ಕರ್ಮಾನುಸಾರವಾಗಿ ವಾಸ್ತವದಲ್ಲಿ ನಾವು ಬದುಕುವಂತ ದಿನಗಳಲ್ಲಿ ಹಾವು ಏಣಿ ಆಟದಲ್ಲಿ ನಮ್ಮ ಜೀವನವು ಸಾಗುತ್ತದೆ. ನಮ್ಮ ಜೀವನದಲ್ಲಿ ಆಗುವ ಘಟನಾವಳಿಗಳ ಬದಲಾವಣೆಯ ಅರ್ಥೈಸಿಕೊಳ್ಳುವುದು ಬಲು ಕಷ್ಟ. ಹಾಗಾಗಿ ಮಾನ್ಯ ಗುಂಡಪ್ಪನವರು ನಮ್ಮ ಜೀವನದಲ್ಲೋ ಮೊದಲು ಮತ್ತು ಕೊನೆಗಳನ್ನು ಅರ್ಥೈಸಿಕೊಳ್ಳುವುದು ಹೇಗೆ ಎಂಬ ವಿಚಾರವಾಗಿ ಪ್ರಶ್ನೆಯನ್ನ ನಮ್ಮ ಮುಂದೆ ಈ ಕಗ್ಗದ ಮೂಲಕ ಇಡುತ್ತಾರೆ. ಏನೇ ಬರಲಿ, ಸುಖವೋ ಕಷ್ಟವೋ, ಭಗವಂತನ ಕೃಪೆಯೊಂದು ಇರಲಿ. ನಮಗೆ ನಿಮಗೆಲ್ಲರಿಗೂ ಸಿಕ್ಕಿರುವ ಸುಂದರವಾದ ಜೀವನವನ್ನ
ಕಷ್ಟದಿಂದಲೋ ಸುಖದಿಂದಲೋ ಇಷ್ಟಪಟ್ಟು ಸಂಭ್ರಮದಿಂದ ಅನುಭವಿಸೋಣ. ಬಂದಿದ್ದೆಲ್ಲ ಬರಲಿ, ಭಗವಂತನ ಒಂದು ದಯೆ ಇರಲಿ ಎಂದು ತೃಪ್ತಿಯಿಂದ ಬದುಕನ್ನು ಸಾಗಿಸೋಣ. ಬಂಧುಗಳೇ, ಜ್ಞಾನವೇ ಬೆಳಕು ಕಾರ್ಯಕ್ರಮವು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಯೂಟ್ಯೂಬ್ನಲ್ಲಿ ಪ್ರಸಾರವಾಗುತ್ತೆ. ಕೇಳೋದನ್ನು ಮಾತ್ರ ಮರಿಬೇಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಆಗಿರಿ. ನಿಮ್ಮ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿ. ಮಂಕುತಿಮ್ಮನ ಕಾರ್ಯಕ್ರಮ ಹೇಗಿರಬೇಕು, ನಿಮ್ಮ ಅಭಿಪ್ರಾಯಗಳಿಗೆ ಮುಕ್ತವಾದ ಸ್ವಾಗತ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.